ಕ್ವಾರಂಟೈನ್ ಕೇಂದ್ರಗಳಲ್ಲಿ ಊಟ ಉಪಹಾರ ಸರಿಯಾದ ಸಮಯಕ್ಕೆ ಪೂರೈಕೆಯಾಗ್ತಾ ಇಲ್ಲ. ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಕ್ವಾರಂಟೈನ್ ಕೇಂದ್ರಗಳು ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಕ್ವಾರಂಟೈನ್ ಕೇಂದ್ರಗಳಲ್ಲಿ ಇರುವಂತವರು ಯಾರೂ ಕೂಡ ರೋಗಿಗಳಲ್ಲ, ಅವರು ಕೂಡ ನಮ್ಮಂತೆ ಮನುಷ್ಯರು. ಕೈದಿಗಳಿಗೆ ಕೊಡುವ ಹಾಗೆ ಊಟವನ್ನು ಕೊಡಬೇಡಿ, ಅವರನ್ನು ಕೂಡ ಮನುಷ್ಯರನ್ನಾಗಿ ನೋಡಿ ಅಂತ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಲಾಡಿಕ್ರಿಶ್ನಶೆಟ್ಟಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಅವರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ವಿವಿಧ ಪಕ್ಷಗಳ ಮುಖಂಡರೊಂದಿಗೆ ನಡೆಸಿದ ತುರ್ತು ಸಭೆಯಲ್ಲಿ ಮಾತನಾಡಿದರು. ಕ್ವಾರಂಟೈನ್ ಅವ್ಯವಸ್ಥೆಯ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತ್ಗಳಲ್ಲಿ ತುರ್ತು ಸಭೆ ಕರೆಯಿರಿ ಎಂದು ಸೂಚನೆ ನೀಡಿದ ಅವರು, ಇದು ರಾಷ್ಟ್ರೀಯ ವಿಪತ್ತಾಗಿರುವುದರಿಂದ ಪಕ್ಷಭೇದ ಮರೆತು ಎಲ್ಲರೂ ಸಹಕಾರವನ್ನ ಕೊಡಬೇಕು ಎಂದು ಹಾಲಾಡಿ ಮನವಿ ಮಾಡಿಕೊಂಡರು. ಕುಂದಾಪುರ ಕ್ಷೇತ್ರ ವ್ಯಾಪ್ತಿಯ 9 ಕ್ವಾರಂಟೈನ್ ಸೆಂಟರ್ಗಳಿಗೆ ಈಗಾಗಲೇ ದೇವಸ್ಥಾನದ ಊಟ ಪೂರೈಕೆಯಾಗ್ತಾ ಇದೆ. 9 ಸೆಂಟರ್ಗಳಿಗೂ 2 ವಾಹನದಿಂದ ಊಟ ಸಾಗಾಟವಾಗುತ್ತಿರುವುದರಿಂದ ಕೆಲ ಕೇಂದ್ರಗಳಿಗೆ ಸರಿಯಾದ ಸಮಯದಲ್ಲಿ ಊಟ ಪೂರೈಸಲು ಸಾಧ್ಯವಾಗ್ತಾ ಇಲ್ಲ. ಇದರ ಬಗ್ಗೆ ಸಭೆಯಲ್ಲಿರುವವರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದೆಂದು ಹಾಲಾಡಿಕ್ರಿಶ್ನಶೆಟ್ಟಿ ಹೇಳಿದರು. ನೀವು ಹೊಸಂಗಡಿಯಲ್ಲಿ ಕ್ವಾರಂಟೈನ್ ಮಾಡಿದ್ರೆ ಕೊಲ್ಲೂರು ಊಟವನ್ನು ಕಾದ್ರೆ ಆಗುದಿಲ್ಲ, ಆರ್ಡಿಯಲ್ಲಿ ಊಟ ಮಾಡಿದ್ರೆ ಅದು ಕ್ವಾರಂಟೈನ್ ಮಾಡಿದ್ರೆ ಮುಂದರ್ಜೆ ಊಟ ಆಗುದಿಲ್ಲ. ಅದಕ್ಕೂ ನಾವು ಸ್ಥಳೀಯ ಪಂಚಾಯತ್ ವಿಶ್ವಾಸ ತಗೊಂಡು ನಮ್ಮಲ್ಲಿ ಎಲ್ಲ ಸ್ಥಳೀಯ ಜನರು, ಸಂಘಟನೆಗಳು ಇದ್ರ ಬಗ್ಗೆ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳಿದಾಗ ಎಲ್ಲ ನಾವು ಮಾಡ್ತೇವೆ ಅಂತೇಳಿ ಒಂಚೂರು ಬಿಡ್ಬಿಡಿ ಹೆಜ್ಜಾಗಿದೆ. ಅಲ್ಲ, ಸರಿ ತಪ್ಪು. ಕ್ಷೇತ್ರ ವ್ಯಾಪ್ತಿಯಲ್ಲಿನ ಎಲ್ಲ ಪ್ರೌಢಶಾಲೆಗಳಲ್ಲಿ ಕ್ವಾರಂಟೈನ್ ಕೇಂದ್ರಗಳನ್ನು ಪ್ರಾರಂಭಿಸಿ ಅಲ್ಲಿಯೇ ಊಟವನ್ನು ತಯಾರಿಸಿದ್ರೆ ಸಮಸ್ಯೆ ಬಗೆಹರಿಯುತ್ತದೆ. ಹೈಸ್ಕೂಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಕೊರತೆಯಿಲ್ಲ. ಶಾಲಾಭರಣ, ಶೌಚಾಲಯ, ನೀರು, ಅಕ್ಷರ ದಾಸೋಹ ಕೊಠಡಿಗಳೆಲ್ಲವೂ ವ್ಯವಸ್ಥಿತವಾಗಿರುತ್ತದೆ. ಅಲ್ಲದೆ ಬಹುತೇಕ ಹೈಸ್ಕೂಲ್ಗಳು ಜನವಸತಿ ಪ್ರದೇಶದಿಂದ ದೂರ ಇರುವುದರಿಂದ ಪ್ರೌಢಶಾಲೆಗಳಲ್ಲಿ ಕ್ವಾರಂಟೈನ್ ಕೇಂದ್ರಗಳನ್ನು ಪ್ರಾರಂಭಿಸಿ ದಾನಿಗಳಿಂದ ದಿನಸಿ ವಸ್ತುಗಳನ್ನು ಪಡೆದು ಅಲ್ಲಿಯೇ ಆಹಾರವನ್ನು ತಯಾರಿಸಿಕೊಟ್ರೆ ಸರಿಯಾದ ಸಮಯಕ್ಕೆ ಊಟ ಕಲ್ಪಿಸಲು ಸಾಧ್ಯ ಎಂಬ ಅಭಿಪ್ರಾಯಗಳು ಕೇಳಿಬಂದವು. ಪ್ರೌಢಶಾಲೆಯಲ್ಲಿ ಊಟ ತಯಾರಿಸುವ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಹಾಲಾಡಿ, ಪಂಚಾಯತ್ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಈ ಕೆಲಸ ಮಾಡಬೇಕಿದೆ. ಕ್ವಾರಂಟೈನ್ ಕೇಂದ್ರ ಹಾಗೂ ಅಡುಗೆ ಮನೆಗೆ ತಡೆಬೇಲಿ ಹಾಕಬೇಕು. ಶೀಘ್ರವೇ ಈ ಬಗ್ಗೆ ಗ್ರಾಮ ಮಟ್ಟದಲ್ಲಿ ಸಭೆ ಕರೆದು ಎಲ್ಲರನ್ನ ಸೇರಿಸಿ ಪಕ್ಷಭೇದ ಮರೆತು ಸಮಿತಿ ರಚನೆ ಮಾಡಬೇಕು. ನಾಳೆ ಏನಾದರೂ ತೊಂದರೆಗಳಾದ್ರೆ ಆ ಸಮಿತಿಯೇ ಅದರ ನೇರ ಹೊಣೆ ಹೊರಬೇಕು. ಹೀಗಾದ್ರೆ ಮಾತ್ರ ಮುಕ್ಕಾಲು ಸಮಸ್ಯೆ ಬಗೆಹರಿದಂತೆ ಆಗ್ತದೆ ಎಂದರು. ಕೆಲವರು ಪಾಸ್ ತಗೊಂಡವರು, ಕೆಲವರು ಪಾಸ್ ತಗೊಂಡಿದ್ದು ಮತ್ತೆ ಮಾತಾಡು ಅಂತ ಹೇಳಿದ್ರೆ ಫೋನ್ ತಗೊಂಡ್ರೆ ಕಿಲೋಮೀಟರ್ ಅಲ್ಲಿ ನಮ್ಮವರಿಗೆಲ್ಲ ಹೇಳಿದೆ, ತಗೊಂಡ್ರೆ ಸರಿ, ಏನು ನಾವು ರಸ್ತೆ ಮೇಲೆ ಬಿಟ್ಟಿದ್ದೇವೆ, ನಮ್ಮನ್ನು ಕೇಳುವವರಿಲ್ಲ, ಏನ್ ಕಥೆ ಇದು ಅಲ್ಲ ಅಲ್ಲ ಸಮಾಧಾನ ಹೇಳಿದ್ರೆ ಕೇಳುವುದು. ವಿಷಯ ಹೇಳಿದ್ರೆ ಸ್ವಾಮಿ ವಿಷಯ ಹೇಳಿ ಅಂತ ಹೇಳಿದ್ರೆ ವಿಷಯ. ಕ್ವಾರಂಟೈನ್ ಸೆಂಟರ್ನಲ್ಲಿರುವವರ ಕುಟುಂಬಿಕರು ಅವರನ್ನ ಭೇಟಿಯಾಗಲು ಸೆಂಟರ್ಗಳಿಗೆ ಆಗಾಗ್ಗೆ ಬರುವಂತಿಲ್ಲ. ವಿಶೇಷವಾಗಿ ಅಡುಗೆ ತಯಾರಿಸಿಯೂ ಕೊಡುವಂತಿಲ್ಲ. ಏನಾದರೂ ವಸ್ತುಗಳನ್ನು ಕೊಡುವುದಿದ್ರೆ ಒಮ್ಮೆಯೇ ಆವರಣದ ಹೊರಗಿನಿಂದ ಪೊಲೀಸ್ ಸಿಬ್ಬಂದಿಗಳು ಅಥವಾ ಸ್ಥಳದಲ್ಲೇ ನಿಯೋಜನೆಗೊಂಡಿದ್ದ ಸಿಬ್ಬಂದಿಗಳ ಸಮ್ಮುಖವೇ ಕೊಟ್ಟು ಹೋಗಬಹುದು. ವಸ್ತುಗಳನ್ನು ಕೊಡುವಾಗ ಮತ್ತೆ ಅವರಿಂದ ವಾಪಸ್ಸು ಪಡೆದುಕೊಳ್ಳುವಾಗ ಸೋಪಿನಿಂದ ತೊಳೆದು ಕೊಡಬೇಕು ಎಂದು ಎಎಸ್ಪಿ ಹರಿರಾಮ್ ಶಂಕರ್ ಮಾಹಿತಿಯನ್ನ ನೀಡಿದರು. ಸೆಂಟರ್ಗಳಿದೆ ಸರ್ ಕುಂದಾಪುರದಲ್ಲಿ, ಅದಕ್ಕಿಂತ ಹೆಚ್ಚಿದೆ ಸೆಂಟರ್ಗಳು, ಇನ್ನೂ ಕೆಪಾಸಿಟಿ ಇದೆ. ಈಗ 27 ಜಾಗಗಳಲ್ಲಿ ಆಗಿ 1028 ಜನ ಇದ್ದಾರೆ ಸರ್. ಅಲ್ಲ, ನಿಮ್ದು 27 ಸೆಂಟರ್ ನೀವು ಕುಂದಾಪುರ ಪೊಲೀಸ್ ಸರ್ಕಲ್ ವ್ಯಾಪ್ತಿಯಲ್ಲಿ ಪೊಲೀಸ್ ಸರ್ಕಲ್. ಹೌದು ಸರ್, ಹೌದು ಸರ್. ಇದರಲ್ಲಿ ಇವರಿಗೆ ಪ್ರೊಟೆಕ್ಷನ್ ಮಾಡಲಿಕ್ಕೆ 23 HCPC ಪ್ಲಸ್ 11 ಹೋಮ್ ಗಾರ್ಡ್ಸ್ಗೆ ನಾವು ಆಲ್ರೆಡಿ. ಸಭೆಯಲ್ಲಿ ಕುಂದಾಪುರ ತಹಶೀಲ್ದಾರ್ ತಿಪ್ಪೇಸ್ವಾಮಿ, ಬ್ರಹ್ಮಾವರ ತಹಶೀಲ್ದಾರ್ ಕಿರಣ್ ಗೌರಯ್ಯ ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 7 ಕುಂದಾಪುರ.